ಬೆಳ್ತಂಗಡಿಯ ಹೃದಯ ಭಾಗದಲ್ಲಿ ಕಳ್ಳರು ಕರಾಮತ್ತನ್ನ ಮೆರೆದಿದ್ದಾರೆ, ಕೈಚಳಕವನ್ನ ಮೆರೆದಿದ್ದಾರೆ ಎನ್ನುವಂತಹದ್ದು ಪ್ರಮುಖವಾಗಿ ಇದೀಗ ನಾವಿರುವಂತಹದ್ದು ಬೆಳ್ತಂಗಡಿಯ ಹೃದಯ ಭಾಗವಂತಹ ಮೂರು ಮಾರ್ಗದ ಸಮೀಪ. ಇಲ್ಲಿ ಮುಖ್ಯ ರಸ್ತೆಯಲ್ಲಿ ಕಾಣ್ತಾ ಇದೆ. ಮುಖ್ಯ ರಸ್ತೆಯ ಕೆಲವೇ ಫರ್ಲಾಂಗ್ ದೂರದಲ್ಲಿರುವಂತಹ ಮಾತೃಶ್ರೀ ಹೋಟೆಲ್, ಈ ಹೋಟೆಲ್ಗೂ ಕೂಡ ಕಳ್ಳರು ನುಗ್ಗಿರುವಂತಹದ್ದು. ಇದರ ಜೊತೆಗೆ ಇದರ ಪಕ್ಕದಲ್ಲಿರ್ತಕ್ಕಂಥ ಧರ್ಮಶ್ರೀ ಕೋರ್ಟ್ ರಸ್ತೆಯಲ್ಲಿರುವಂತಹ ಧರ್ಮಶ್ರೀ ಬಿಲ್ಡಿಂಗ್ಗೆ ಇಲ್ಲಿ 5 ಕಚೇರಿಗಳಿಗೆ ಕಳ್ಳರು ನುಗ್ಗಿದ್ದಾರೆ. ಇಲ್ಲಿಯ ಒಂದು ವಕೀಲರ ಕಚೇರಿ, ಅದ್ರ ಜೊತೆಗೆ ಮಾತೃಶ್ರೀ ಹೋಟೆಲ್, ಮಾ ಹಿಮಾಲಯ ಫೈನಾನ್ಸ್ ಇನ್ವೆಸ್ಟ್ಮೆಂಟ್ ಲೇವಾದೇವಿ ಅವ್ರದ್ದು ಕಚೇರಿ, ಆನಂತರ ಇಲ್ಲಿರ್ತಕ್ಕಂತಹ ಜೆರಾಕ್ಸ್ ಅಂಗಡಿಗೂ ಕೂಡ ಶಬರಿ ಎಂಟರ್ಪ್ರೈಸಸ್ ಈ ಅಂಗಡಿಗಳಿಗೆ ಕಳ್ಳರು ನುಗ್ಗಿದ್ದಾರೆ ಅನ್ನುವಂತಹದ್ದು. ಇದೀಗ ಮಾತೃಶ್ರೀ ಎಂಟರ್ಪ್ರೈಸಸ್ನ ಮಾತೃಶ್ರೀ ಹೋಟೆಲ್ನ ಒಳಭಾಗಕ್ಕೆ ಹೋದ್ರೆ ಇಲ್ಲಿ ಒಂದಷ್ಟು ವಿಶೇಷತೆಗಳಿದ್ದಾವೆ. ಯಾಕಂತಂದ್ರೆ ಕಳ್ಳರು ಇಲ್ಲಿ ಚಿಲ್ಲರೆಯನ್ನ ಬಿಟ್ಟು ಹೋಗಿದ್ದಾರೆ, ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ಚಿಲ್ಲರೆಯನ್ನ ತೆಗೆದುಕೊಂಡು ಹೋಗ್ಲಿಲ್ಲ ಅನ್ನುವಂಥದ್ದು. ನಾವು ಕೂಡ ಒಳಭಾಗಕ್ಕೆ ಪ್ರವೇಶ ಮಾಡುವಾಗ ಯಾವುದನ್ನು ಕೂಡ ಮುಟ್ಟೋದಿಲ್ಲ, ತನಿಖೆಯ ಹಂತದಲ್ಲಿದೆ ಅನ್ನುವಂಥ ಕಾರಣಕ್ಕಾಗಿ ಯಾವುದನ್ನು ಮುಟ್ಟೋದಿಲ್ಲ, ದೂರದಿಂದ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೇವೆ. ಇದೀಗ ತಾವು ನೋಡ್ತಾ ಇದ್ದೀರಿ, ಇದು ಒಂದು ಕಳ್ಳರು ಈ ಒಂದು ಬಾಕ್ಸ್ ನಲ್ಲಿದ್ದಂತಹ ಹಣವನ್ನ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಇಲ್ಲಿ ನೋಡಿ, ಅದರ ಮೇಲ್ಭಾಗದಲ್ಲಿದ್ದಂತಹ ಅದರ ಒಳಗಡೆ ಇದ್ದಂತಹ ಎಲ್ಲ ಚಿಲ್ಲರೆಯನ್ನ ಹಾಗೆ ಬಿಟ್ಟೋಗಿದ್ದಾರೆ. ಒಳಭಾಗದಲ್ಲಿದ್ದಂತ 500 ಈ ಎಲ್ಲ ನೋಟುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು. ಅದ್ರ ಜೊತೆಗೆ ಒಳಭಾಗದಲ್ಲಿ ಬೇರೆ ಏನನ್ನು ಕೂಡ ಡಿಸ್ಟರ್ಬ್ ಮಾಡಲಿಲ್ಲ, ಒಂದಷ್ಟು ತಡಕಾಡಿದ್ದಾರೆ, ಡ್ರೈವರ್ ಅನ್ನ ತಡಕಾಡಿದ್ದಾರೆ. ನಾವು ಡ್ರೈವರ್ ಅನ್ನು ತೋರಿಸ್ತೇವೆ, ಡ್ರೈವರ್ ಅನ್ನು ಕೂಡ ತಡಕಾಡಿದ್ದಾರೆ. ಆ ಒಂದು ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದು ಮಾತೃಶ್ರೀ ಕ್ಯಾಶ್ ನಲ್ಲಿದ್ದಂತಹ 2,000ಕ್ಕೂ ಅಧಿಕ ಹಣವನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಇದು ಮಾತೃಶ್ರೀ ಹೋಟೆಲ್ನ ಒಳಭಾಗದ ದೃಶ್ಯಾವಳಿ. ಹೊರಭಾಗಕ್ಕೆ ಹೋದ್ರೆ ಇಲ್ಲಿ ಯಾವುದಿಲ್ಲ ಸರ್, ಇದೊಂದು ವಕೀಲರ ಕಚೇರಿಗೂ ಕೂಡ ನುಗ್ಗುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಜಯರಾಮ್ ಮಣಿಯಾಣಿಯವರ ಕಚೇರಿ, ಈ ಕಚೇರಿಗೂ ಕೂಡ ನುಗ್ಗುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಹಿಮಾಲಯ ಫೈನಾನ್ಸ್ ಇನ್ವೆಸ್ಟ್ಮೆಂಟ್ ಈ ಕಚೇರಿಗೂ ಕೂಡ ಹೀಗೆ ಓಪನ್ ಇಟ್ಟು ಹೋಗಿದ್ದಾರೆ. ಇಲ್ಲಿ ಎಷ್ಟು ಹೋಗಿದೆ ಏನು ಹೋಗಿದೆ ಅನ್ನೋದು ಗೊತ್ತಿಲ್ಲ, ಇದರ ಮಾಲಕರು ಇನ್ನು ಕೂಡ ಬರ್ಲಿಲ್ಲ. ಇಲ್ಲಿ ಆನಂತರ ಇಲ್ಲಿ ಇನ್ನೊಂದು ಇವು ರಾಮನಾಥ್ ನಿವೃತ್ತ ಗ್ರಾಮ ಲೆಕ್ಕಗ ಭೂಗುಸ ಮಾಹಿತಿ ಸಲಹೆಗಾರರು, ಇವ್ರದ್ದು ಒಂದು ಕಚೇರಿಗೂ ಕೂಡ ನೋಡಿ, ಈ ಕಚೇರಿಯು ಕೂಡ ಬೀಗ ಓಪನ್ ಮಾಡಿದ್ದಾರೆ. ಇಡೀ ಸೆಟ್ ತೆಗೆದಿದ್ದಾರೆ ಅದನ್ನು. ಬನ್ನಿ ಹೊರಗೆ ಹೋಗು. ಮತ್ತೆ ಇಲ್ಲಿ ಶಬರಿ ಎಂಟರ್ಪ್ರೈಸಸ್ IB ರಸ್ತೆ ಬೆಳ್ತಂಗಡಿ, ಇಲ್ಲಿ ಇರ್ತಕ್ಕಂಥ ಶಬರಿ ಎಂಟರ್ಪ್ರೈಸಸ್ ನ ಕೋಣೆಗೂ ಕೂಡ ನುಗ್ಗಿದ್ದಾರೆ. ಇಲ್ಲಿ ಒಂದಷ್ಟು ಬೇರೆ ಬೇರೆ ಸಂಸ್ಥೆಯ ಮಾಲಕರುಗಳು ಇದ್ದಾರೆ, ಅವರೆಲ್ಲರನ್ನು ಕೂಡ ಮಾತಾಡಿಸ್ಬೇಕು. ಸರ್ ತಮ್ಮದು? ನಂದು ಜಯರಾಮ್ ವಕೀಲರು. ನಾನು ಬರುವಾಗ ಶಟ್ರು ಕ್ಲೋಸ್ ಮಾಡಿತ್ತು, ಮತ್ತೆ ಈಗ ತೆಗೆದಿದ್ದಾರೆ. ಏನಾದ್ರು ತಗೊಂಡು ಗೊತ್ತಿಲ್ಲ, ನಾನು ಓಪನ್ ಮಾಡ್ಬೇಕಷ್ಟೇ. ಓಪನೇ ಮಾಡ್ಲಿಲ್ಲ. ಸರ್ ತಾವು? ಜಿತೇಶ್ ಕೆ ಅಂತ ವಕೀಲರು. ನಿಮ್ಮದು? ನಂದು ಲಾಕ್ ಓಪನ್ ಮಾಡಿದ್ದಾರೆ, ಅದು ಹೊಡೆದು ಈಗ ತೆಗಿಲಿಕ್ಕೆ ಆಗ್ಲಿಲ್ಲ ಅವರಿಗೆ. ಈಗ ಒಳಗೇನಾಗಿದೆ ಅಂತ ಪೊಲೀಸ್ನವರು ಬಂದು ನೋಡ್ಬೇಕಷ್ಟೇ. ಜಿತೇಶ್ ಅಂದ್ರೆ ಆ ಗ್ರಾಮ ಲೆಕ್ಕಿಗರ ಕಚೇರಿ ಅಂತ ಉಂಟಲ್ಲ, ಅದೇ ಅಲ್ವಾ? ಸರ್ ತಾವು? ನಾನು ರಾಮಚಂದ್ರ ಗೌಡ ಅಂತ ವಕೀಲ್ರೆ. ನನ್ನ ಆಫೀಸ್ ಬೇರೆ ಉಂಟು, ಲಾಕ್ ಓಪನ್ ಮಾಡಿಲ್ಲ ಆಗಿತ್ತು. ನಾನು ಮುಟ್ಟಿಲ್ಲ ಅಂತ ನಾನು ಹಾಗೆ ಹೋಗಿ ಬಂದೆ. ಮತ್ತೆ ನೋಡುವಾಗ ಲಾಕ್ ಅನ್ನು ಜಾರ್ತಿದ್ದಾರೆ. ಮತ್ತೆ ನಾವು ರೂಮಿನ ಒಳಗೆ ಹೋಗುವಂತ ಬೀಗ ಹಾಕ್ತಾರಲ್ಲ, ಆ ಬೀಗನೇ ಇಲ್ಲ ಮುಟ್ತಿದ್ದಾರೆ. ಮತ್ತೆ ಒಳಗೆ ಹೋಗಿ ನೋಡಿಲ್ಲ ಏನ್ ಮಾಡಿದಾರೆ ಅಂತ. ಏನಾದ್ರು ಇನ್ವೆಸ್ಟಿಗೇಷನ್ ಮಾಡುದಿದ್ರೆ ಬಿಡ್ಲಿ ಅಂತ ಬರ್ತಿದ್ದೇನೆ. ಹೌದು ಸರ್. ಮಾತೃಶ್ರೀ ಅವರು ಏನ್ ಹೇಳ್ತೀರಿ? ಬೆಳಿಗ್ಗೆ ಬರುವಾಗ ನಾವು 7 ಗಂಟೆಗೆ ಇಲ್ಲಿ ಫೋನ್ ಬಂದಿತ್ತು, ಓಪನ್ ಆಗಿದೆ. ಮತ್ತೆ ಅವರು ಪೊಲೀಸರು ಕಂಪ್ಲೇಂಟ್ ಕೊಟ್ಟು ಅವರು ಒಂದು 8:15ಕ್ಕೆ ಬಂದ್ರು. ಬಂದ ಮೇಲೆ ಒಳಗಡೆ ನೋಡುವಾಗ ಕ್ಯಾಶ್ ಅಲ್ಲಿ ಒಂದು 2,500 ರೂಪಾಯಿ ಹಣ ಇತ್ತು, ಅದಿಲ್ಲ. ಮತ್ತೆ ಡಬ್ಬಿಯಲ್ಲಿ ಒಂದು 5,000 ರೂಪಾಯಿ ಹಣ ಇತ್ತು, ಹೊಸ ಹೋಗಿದೆ. ಆಮೇಲೆ ಇನ್ನು ಏನು ಹೋಗಿದೆ ಅಂತ ಗೊತ್ತಿಲ್ಲ, ಒಳಗಡೆ ಹೋಗ್ಬೇಕು. ಡಬ್ಬಿಯಲ್ಲಿ ಚಿಲ್ಲರೆ ಕಡಿಮೆ ಹಾಕಿದ್ರ? ಇಲ್ಲ, 500 ರೂಪಾಯಿ ನೋಟ್ ಹಾಕುದು ನಾವು. ಆ ಚಿಲ್ಲರೆ ಸ್ವಲ್ಪ ಇತ್ತು, ಅದು ವೇಸ್ಟ್ ಕಾಯಿನ್ ಹಾಕ್ತಿದ್ದೇವೆ. ಡಬ್ಬಿಯಲ್ಲಿ 5,000 ರೂಪಾಯಿದು 500 ರೂಪಾಯಿ ನೋಟ್ ಹಾಕಿದ್ದೇವೆ. ಮತ್ತೆ 2,000 ರೂಪಾಯಿ ಕಾಯಿನ್, 10 ರೂಪಾಯಿ ಕಾಯಿನ್ ನಿನ್ನೆ ಬ್ಯಾಂಕ್ನಿಂದ 2,000 ರೂಪಾಯಿ ತಂದದ್ದು, ಅದಲ್ಲಿ ರೋಡಲ್ಲಿ ಇದೆ. ಇವತ್ತಿಗೆ ಅಂತ ಬೇಕಲ್ಲ ಚೇಂಜ್ಗೆ ಅಂತ. ಮತ್ತೆ 10-20 ರೂಪಾಯಿ ನಾನು 500 ರೂಪಾಯಿ ಇರ್ಬೋದು ಅಷ್ಟೇ. ಒಂದು ಪ್ರಾಬ್ಲಮ್ 7,000. ನನ್ನ ಇದರಲ್ಲಿ ಒಂದು 5,700 ರೂಪಾಯಿ ದುಡ್ಡು ಇತ್ತು, ನನ್ನ ಸ್ಟಾಪ್ ಇಟ್ಟಿತ್ತು, ನಾನು ಬರ್ಲಿಲ್ಲ. ಅದು ಹೋದ್ರೆ ಅದು ಹೋಗಿರ್ಬೋದು ಹೆಚ್ಚಿನ ಅಂಶ. ಇದು ನಿಮಗೆ ಇನ್ನೂ ಗೊತ್ತಿಲ್ಲ? ಗೊತ್ತಿಲ್ಲ. ಇದು ಇಲ್ಲಿನ ಕತೆ ನೋಡಿ. ಅಲ್ಲಿ ಮೇಲ್ಭಾಗದ ಪಾರಿಜಾತ ಅಂತ ಬರೆದಂತ ಕೆ ರಾಮಚಂದ್ರ ಗೌಡರದು ವಕೀಲರ ಕಚೇರಿ, ಮಣಿಯಾಣಿ ಅವರ ಜಯರಾಮ್ ಮಣಿಯಾಣಿ ಅವರ ವಕೀಲರ ಕಚೇರಿ,
ಮಾತೃಶ್ರೀ ಹೋಟೆಲ್, ಹಿಮಾಲಯ ಫೈನಾನ್ಸ್ ಅಂಡ್ ಇನ್ವೆಸ್ಟ್ಮೆಂಟು, ಜಿತೇಶ್ ವಕೀಲರು, ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಶಬರಿ ಎಂಟರ್ಪ್ರೈಸಸ್, ಇಷ್ಟು ಅಂಗಡಿಗಳಿಗೆ ಅಂದ್ರೆ ಇಷ್ಟು ಅಂಗಡಿ ಕೋಣೆಗಳಿಗೆ ನುಗ್ಗಿದ್ದಾರೆ ಅನ್ನುವಂಥದ್ದು. ಇಲ್ಲಿ ಒಬ್ಬರಿಗೆ ಅಷ್ಟೇ ಗೊತ್ತಿರೋದು ಒಂದು 7,500 8,000 ಹಣ ಹೋಗಿರಬಹುದು ಅಂತ ಲೆಕ್ಕಾಚಾರ. ಆದ್ರೆ ಉಳಿದವ್ರು ಇನ್ಯಾರು ಕೂಡ ಒಳಭಾಗಕ್ಕೆ ಹೋಗಿಲ್ಲ. ಏನಾಗಿದೆ ಒಳಭಾಗ? ಒಳಭಾಗದಲ್ಲಿ ಈಗ ಅವರು ದನಿಯವರು ನೋಡಿದ್ದಾರೆ, ಅಲ್ಲಿ ಸ್ವಲ್ಪ ಡ್ರಾವರ್ ಎಲ್ಲ ಚಲಪಿಲ್ಲ ಆಗಿದೆ. ದುಡ್ಡು ಇರ್ಬಹುದಿತ್ತು ಅದರಲ್ಲಿ ಇತ್ತು. ಕನ್ಫರ್ಮ್ ಆಗಿ ನಾನು ಹೇಳಲಿಕ್ಕೆ ಆಗಲ್ಲ, ಈಗ ತನಿಖೆಯಿಂದನೇ ಗೊತ್ತಾಗಬೇಕಷ್ಟೇ. ಇದು ಬಹಳಷ್ಟು ಆತಂಕಕ್ಕೆ ಕಾರಣ ಆಗಿದೆ. ಯಾಕೆಂತಂದ್ರೆ ಬೆಳ್ತಂಗಡಿಯ ಹೃದಯ ಭಾಗ ಎಲ್ಲವೂ ಕೂಡ ಹತ್ರ, ಇಲ್ಲೇ ತಹಶೀಲ್ದಾರ್ ಕಚೇರಿ, ಅದಕ್ಕಿಂತ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಪೊಲೀಸ್ ಸ್ಟೇಷನು, ಇದು ಹೈವೇ, ಇದೆಲ್ಲ ಒಂದು ವ್ಯವಹಾರ ನಡೆಯುವಂತ ಕ್ಷೇತ್ರ, ಒಂದು ಸ್ಥಳ. ಇನ್ನು ಇಲ್ಲಿಗಿಂತ ಸ್ವಲ್ಪ ಮುಂದೆ 100 ಮೀಟರ್ನ ಮುಂದೆ ಕೋರ್ಟ್ ರಸ್ತೆ ಅಂತ ಇದೆ. ಆ ಕೋರ್ಟ್ ರಸ್ತೆಯಲ್ಲಿ ಧರ್ಮಶ್ರೀ ಬಿಲ್ಡಿಂಗ್ ಅಂತ ಇದೆ. ಧರ್ಮಶ್ರೀ ಬಿಲ್ಡಿಂಗ್ ನ ಮೊದಲ ಮಹಡಿಯಲ್ಲಿ ಎಲ್ಲ ಕೋಣೆಗಳಿಗೆ ನುಗ್ಗಿದ್ದಾರೆ. ಎಲ್ಲಿ ತನಕ ಅಂತ ಹೇಳಿದ್ರೆ ಅದರ ಕಡೆಯ ಕೋಣೆ ಒಂದು ಮನೆಯ ರೀತಿಯಲ್ಲೇ ಇದೆ, ಅದು ಬಾಡಿಗೆ ಮನೆ ರೀತಿ, ಆದ್ರೆ ಅದು ಟಾಯ್ಲೆಟ್ ಬಾತ್ರೂಮ್ ಅಂತ ಕೂಡ ಕಳ್ಳರಿಗೆ ಗೊತ್ತಿರಲಿಲ್ಲ, ಅಲ್ಲಿಗೂ ಕೂಡ ನುಗ್ಗಿದ್ದಾರೆ. ನೋಡು, ಅಲ್ಲಿ ನೋಡುವ. ಬೆಳ್ತಂಗಡಿಯ ಕೋರ್ಟ್ ರಸ್ತೆಯಲ್ಲಿ ಇರ್ತಕ್ಕಂಥ ಧರ್ಮಶ್ರೀ ಬಿಲ್ಡಿಂಗ್ ನ ಮೇಲ್ಭಾಗ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಧರ್ಮಶ್ರೀ ಬಿಲ್ಡಿಂಗ್ ನ ಮೇಲ್ಭಾಗದ ಮೊದಲ ಮಹಡಿಯಲ್ಲಿ ಇರ್ತಕ್ಕಂತಹ ಸಮೃದ್ಧಿ ಎಂಟರ್ಪ್ರೈಸಸ್, ಯತೀಶ್ ಶೆಟ್ಟಿ ವಕೀಲರ ಕಚೇರಿ, ಉಷಾ NG ವಕೀಲರ ಕಚೇರಿ, ಹನೀಫ್ ಅವರ ಕಚೇರಿ, ಎಲ್ಲ ಕಚೇರಿಗಳಿಗೆ ಕಳ್ಳರು ನುಗ್ಗಿದ್ದಾರೆ. ಮೇಲ್ಭಾಗವನ್ನ ತೋರಿಸ್ತಾ ಇದೀವಿ. ಮೊದಲ ಮಹಡಿಯಲ್ಲಿ ಎಲ್ಲ ಅಂಗಡಿ ಕೋಣೆಗಳಿಗೂ ಕೂಡ ಕಳ್ಳರು ನುಗ್ಗಿದ್ದಾರೆ. ಎಲ್ಲಿಯ ತನಕ ಅಂತಂದ್ರೆ ಕಡೆಯದಾಗಿ ಅಲ್ಲೊಂದು ಟಾಯ್ಲೆಟ್ ಬಾತ್ರೂಮ್ ಇದೆ. ಆ ಟಾಯ್ಲೆಟ್ ಬಾತ್ರೂಮ್ ಅನ್ನುವಂಥದ್ದು ಕೂಡ ಕಳ್ಳರಿಗೆ ಗೊತ್ತಾಗುತ್ತೆ, ಅದಕ್ಕೂ ಕೂಡ ನುಗ್ಗಿದ್ದಾರೆ ಅನ್ನುವಂಥದ್ದು. ಅಲ್ಲಿಯ ತನಕ ಎಲ್ಲ ಬಿಲ್ಡಿಂಗ್ ನ ಮೇಲ್ಭಾಗದ ಅಂಗಡಿ ಕೋಣೆಗಳಿಗೆ ನುಗ್ಗಿದ್ದಾರೆ. ಅದರಲ್ಲೂ ಕೂಡ ಸಮೃದ್ಧಿ ಎಂಟರ್ಪ್ರೈಸಸ್ ನವರು ಈಗ ನಮ್ಮ ಜೊತೆಗಿದ್ದಾರೆ. ಸರ್, ಎಷ್ಟೊತ್ತಿಗಾಗಿರ್ಬೋದು? ನಿಮ್ಮ CCTVಯಲ್ಲಿ ಏನಾದ್ರು ಕಂಡು ಬರ್ತಾ ಇದೆಯಾ? ಒಂದು 2 ಗಂಟೆ ತನಕದ್ದು ಫುಟೇಜ್ ನಮ್ಮ ಹತ್ರ ಇದೆ. ಅಲ್ಲಿ ತನಕ ಯಾರು ಬರ್ಲಿಲ್ಲ. ಅದಕ್ಕೆ ನಂತರದ್ದು ಆದಂತ ಕೆಲಸ, ಅಂದ್ರೆ ಬೆಳಗಿನ ಜಾವದಲ್ಲಿ ಆದಂತ ಕೆಲಸ ಇದು ಕಾಣ್ತಾ ಇದೆ. ಹಾಗೆ ಒಂದು ಎಲ್ಲರೂ ಬೆಳಿಗ್ಗೆ ಬಂದು ನೋಡುವಾಗಲೇ ಗೊತ್ತಾಗಿರೋದು ಹೀಗೆ ಆಗಿದೆ ಅಂತ ಹೇಳಿ. ಹಾಗೆ ಬಂದು ನಾವು ಬೆಳಿಗ್ಗೆ ವಾಪಸ್ ಪೊಲೀಸ್ನವರಿಗೆ ಇನ್ಫಾರ್ಮ್ ಮಾಡಿದ್ದೇವೆ. ಅದೇ ಓಪನ್ ಮಾಡಿ ನೋಡುವಾಗ ನಮ್ದು ದಾಖಲೆ ಮತ್ತೆ ಆಚೆ ಈಚೆ ಎಲ್ಲ ಆಗಿದೆ. ಮತ್ತೆ ಕ್ಯಾಶ್ ಇತ್ತು ಸ್ವಲ್ಪ, ಒಂದು 1.5 ಲಕ್ಷ ತನಕ ಹಣ ಇತ್ತು, ಅದು ಎಲ್ಲ ತಗೊಂಡು ಹೋಗಿದ್ದಾರೆ. ಹಾಗೆ ಬೇರೆ ಅವ್ರದ್ದು ಆಫೀಸಿನ ಓಪನ್ ಮಾಡ್ಲಿಲ್ಲ, ಮಾಡ್ಬೇಕಷ್ಟೇ. ಪೊಲೀಸ್ನವರೆಲ್ಲ ಈಗ ಬರ್ತಾನೆ ಅಂತ ಹೇಳಿದ್ದಾರೆ, ಯಾರನ್ನ ಒಳಗೆ ಬಿಡ್ತಾ ಇಲ್ಲ ಇವಾಗ. ಬರೋದನಕ್ಕೆ ಇವಾಗ ವೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಈಗ. ಹಾಗೆ ಮಂಗಳೂರಿಂದೆಲ್ಲ ಬೇರೆ ಪೊಲೀಸ್ ನಾಯಿ ಅದೆಲ್ಲ ಬರ್ತೇವೆ ಅಂತ ಹೇಳ್ತಿದ್ದಾರೆ ಇವಾಗ. ಹಾಗಾಗಿ ವೇಟ್ ಮಾಡ್ತಿದ್ದೇವೆ ಇವಾಗ ಏನ್ ಮಾಡ್ತಿದ್ದಾರೆ ಅಂತ ಹೇಳಿ. ನಿಮ್ಮ ಹೆಸರು? ರಂಜಿತ್ ಅಂತ ಹೇಳಿ, ಅದೇ ಸಮೃದ್ಧಿ ಅಂತ ನಮ್ಮದೇ. ಹೌದು, ಯತೀಶ್ ಸರ್, ನಿಮ್ಮ ಒಂದು ಕಚೇರಿಗೆ ನುಗ್ಗಿದ್ದಾರೆ. ಹೌದು. ಎಂತಾಗಿದೆ ನೋಡಿ, ನಮಗೆ ಇವತ್ತು ಬೆಳಿಗ್ಗೆ ಫೋನ್ ಬಂತು, ಹೀಗೆ ಬೆಳ್ತಂಗಡಿ ಕಳ್ಳರು ತುಂಬ ಕಡೆ ಕರಾಮತ್ತನ ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳಿ. ಆ ಸುದ್ದಿ ತಿಳಿದು ನಾವು ಕೂಡ ಬಂದಾಗ ನಮ್ಮ ಕಚೇರಿಯ ಬೀಗವನ್ನು ಒಡೆದು, ನಮ್ಮ ಕಚೇರಿಯಲ್ಲೇನೋ ಬೃಹತ್ ಮೊತ್ತದೇನೋ ಹಣವನ್ನು ನಾವು ಇಟ್ಟಿರಲಿಲ್ಲ, ಆದರೂ ಕೂಡ ಏನೋ ಸಣ್ಣ ಪುಟ್ಟ ಮೊತ್ತಗಳಿತ್ತು, ಅದನ್ನು ಕಳವಗೈತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಅದಲ್ಲದೆ ಬೆಳ್ತಂಗಡಿಯಲ್ಲಿ ಸುಮಾರು ಕಡೆ ಆಫೀಸ್ಗಳಿಗೆ, ಕಚೇರಿಗಳಿಗೆ ಈ ರೀತಿ ಕಳ್ಳರು ದಾಳಿ ಮಾಡಿರುವಂಥದ್ದು ತುಂಬ ದುರದೃಷ್ಟಕರ. ನಮ್ಮ ಕಚೇರಿಯಿಂದ 100 ಮೀಟ್ರ್ ರೇಡಿಯಸ್ ಒಳಗಡೆ ಪೊಲೀಸ್ ಸ್ಟೇಷನ್ ಇದೆ, ತಾಲೂಕು ಆಫೀಸ್ ಇದೆ, ನಮ್ಮ ಆಫೀಸಿಗೆ ತಾಕ್ಕೊಂಡು ತಾಲೂಕ್ ಪಂಚಾಯತ್ ಇದೆ. ದೌರ್ಭಾಗ್ಯ ಏನಂತ ಹೇಳಿದರೆ, ಈ ಪೊಲೀಸ್ ಇಲಾಖೆ ಎಲ್ಲೂ ಕೂಡ ಒಂದು ಗಸ್ತನ್ನು ಯಾಕೆ ನೇಮಕ ಮಾಡಿಲ್ಲ. ಒಂದು ವೇಳೆ ಗಸ್ತು ತಿರುಗ್ತಾ ಇದ್ದರೆ ಈ ರೀತಿಯ ಕಳ್ಳರಿಗೆ ಒಂದು ಅವಕಾಶ ಸಿಗ್ತಾ ಇತ್ತಾ ಅನ್ನುವಂಥದ್ದು ಪ್ರಶ್ನೆ. ಸೊ ನಾನು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ಮನವಿ ಮಾಡುವಂಥದ್ದು, ಕಳ್ಳರನ್ನು ಆದಷ್ಟು ಬೇಗ ತನಿಖೆ ಮಾಡಿ ಅವರನ್ನು ಬಂಧಿಸಿ ಶೀಘ್ರವಾಗಿ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು. ಅದೇ ರೀತಿ ನಾವು ಈ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾದಂತೂ, ಈ ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆ ಯಾವ ಮಟ್ಟದಲ್ಲಿ ಇದೆ ಅನ್ನುವಂಥದ್ದನ್ನು ಜನಸಾಮಾನ್ಯರು ಯೋಚನೆ ಮಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸರ್, ಏನ್ ಹೇಳ್ತೀರಿ? ನಿಮ್ಮ ಅಂಗಡಿ ಕೋಣೆದು ಅಲ್ಲಿ ಏನಿತ್ತು? ಅದೇ ಆಫೀಸಿಗೆ ಅದೇ ನಮ್ಗೆ ಕಾಲ್ ಬಂತು, ಅವರು ಅಡ್ವೊಕೇಟ್ ಮೇಡಮ್ ಕಾಲ್ ಮಾಡಿದರು, ನಿಮ್ಮ ಆಫೀಸಿಗೆ ಸಹ ಬೀಗ ಇದು ಮಾಡಿದ್ದಾರೆ ಅಂತ. ನಾವು ಬೇರೆ ಏನಿಲ್ಲ, ಈಗ ನನ್ನದರಲ್ಲಿ ಕಾಗದ ಪತ್ರ ಮತ್ತು ಡಾಕ್ಯುಮೆಂಟೇಷನ್ ಎಲ್ಲ ಇತ್ತು, ಬೇರೆ ಎಲ್ಲರಿದ್ದು ಡಾಕ್ಯುಮೆಂಟ್ ಅದೆಲ್ಲ ಮಾಡುವಂಥದ್ದು ಕಾಗದ ಪತ್ರಗಳು. ಬೇರೆ ಏನು ಬೆಲೆ ಬಾಳುವಂಥ ವಸ್ತುಗಳು ನನ್ನದರಲ್ಲಿ ಅದು ಇರಲಿಲ್ಲ ಅಂತ ನಾನು ನೆನೆಸ್ತೇನೆ. ಆದರೆ ಇನ್ನೊಬ್ಬ ಎಲ್ಲ ಆಫೀಸಿಗೆ ಸಹ ಪ್ರಯತ್ನ ಮಾಡಿದ್ದಾರೆ. ನಾನು ಖಂಡಿತ ಇಲ್ಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರುವಾಗ ಇಷ್ಟು ಇದು ಆಗೋದು ತುಂಬ ನಮಗೆ
ಹೆದರಿಕೆ ಆಗ್ತದೆ. ಯಾಕೆಂದರೆ ಬೇರೆ ಎಲ್ಲ ಕಡೆನೂ ಆಗೋದು ನಾವು ಕೇಳ್ತಾ ಇದ್ದೀವಿ. ಈಗ ಸರಣಿ ಎಲ್ಲ ಕಡೆನೂ ಬೆಳ್ತಂಗಡಿಯಲ್ಲಿ ತುಂಬ ಕಡೆ ಒಂದೇ ದಿನ ಒಂದೇ ಏಕಕಾಲದಲ್ಲಿ ಅವ್ರು ಮಾಡಿದ್ದಾರೆ. 11 ಅಂಗಡಿಗೆ ಮಾಡಿದ್ದಾರೆ. ಇದು ಖಂಡಿತವಾಗಿಯೂ ಮುಂದಿನ ದಿನ ಇದರಲ್ಲಿ ನಾವು ಏನಾದರೂ ಪೊಲೀಸರು ಇದನ್ನು ಬಂಧಿಸಿಲ್ಲ ಅಂದರೆ ನಮ್ಮ ಇನ್ನು ಗ್ರಾಮೀಣ ಪ್ರದೇಶಕ್ಕೂ ಕೂಡ ಹೋಗುವಂಥ ಈ ಪರಿಸ್ಥಿತಿ. ಈಗಲೇ ಅವರನ್ನು ಅಡೆಮರಿ ಕಟ್ಟುವಂಥ ಕೆಲಸ ಖಂಡಿತವಾಗಿಯೂ ಪೊಲೀಸರು ಮಾಡಿದರೆ ನಮಗೆಲ್ಲರಿಗೂ ಒಂದು ನೆಮ್ಮದಿಯ ಒಂದು ನಿಟ್ಟುಸಿರು ಬಿಡ್ಬೋದು ಅಂತ ನಾನು ಖಂಡಿತ ಹೇಳ್ತೇನೆ ಸರ್. ಈಗ ಇಲ್ಲಿ ಮೇಲ್ಗಡೆ ಎಷ್ಟು ರೂಮ್ಗಳು, ಕಡೆಯ ರೂಮು ಟಾಯ್ಲೆಟ್ ಬಾತ್ರೂಮ್ ಅದು? ಹೌದು, ಕಡೆ ರೂಮು ಅವರು ಅದು ಟಾಯ್ಲೆಟ್ ಬಾತ್ರೂಮ್ ತಾರೆ. ನಮ್ಮ ಓನರ್ ವಿದ್ಯಾನಗರ ಹಾಜರಿ ಅಂತ ಅವರು ಇದನ್ನು ಕಮರ್ಷಿಯಲ್ ಸ್ಟೈಲಲ್ಲೇ ಮಾಡಿದ್ರು. ಅದನ್ನು ಲಾಸ್ಟಿಗೆ ನಾವೆಲ್ಲ ಒತ್ತಾಯ ಮಾಡಿ ಅದು ನಮಗೆ ಒಂದು ಟಾಯ್ಲೆಟ್ ಬಾತ್ರೂಮ್ ಆಗಿ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಈ ಕಳ್ಳರು ಏನು ಎನಿಸಿದ್ದಾರೆ ಇದು ಕೂಡ ರೂಮು ಆಫೀಸು ಅಂತ ಅದನ್ನು ಕೂಡ ಹೊಡೆದಿದ್ದಾರೆ. ಅವರಿಗೆ ಹೊಡೆದ ನಂತರ ಗೊತ್ತಾದ ಅದು ಟಾಯ್ಲೆಟ್ ಅಂತ. ಹಾಗೆ ಅದನ್ನು ಕೂಡ ಹೊಡೆದಿದ್ದಾರೆ, ಯಾವುದು ಬಿಡಲಿಲ್ಲ ಅವರು. ಹೌದು, ಹೌದು, ಮೊದಲ ಮಾಡಿಯಲ್ಲಿ ಮತ್ತೊಂದು CC ಕ್ಯಾಮರಾ ಫುಟೇಜ್ ಎಲ್ಲ ಉಂಟಿಲ್ಲ ಅಕ್ಕಪಕ್ಕದಲ್ಲಿ. ಖಂಡಿತವಾಗಿ ಸಿಗ್ಬೋದು, ನಮಗೆ ಭರವಸೆ ಉಂಟು ಸಿಗ್ಬೋದು ಅಂತ. ಪೊಲೀಸರು ಕೂಡ ಅಷ್ಟೇ ಪ್ರಯತ್ನ ಮಾಡಬೇಕು. ಈಗ ನಮಗೆ ಏನು ಹೋಗಿದೆ ಅಂತೇಳಿ ಹೇಳಲಿಕ್ಕೆ ಈಗ ಸಾಧ್ಯ ಇಲ್ಲ. ಅದನ್ನು ಪೊಲೀಸಿನವರು ತನಿಖೆ ಮಾಡಿ ಆದ ನಂತರ ನಮಗೆ ಗೊತ್ತಾಗಬೇಕಷ್ಟೇ. ಇಲ್ಲ ಅಂತಂದರೆ ಈಗ ನಾವು ಹೋದರೆ ಫಿಂಗರ್ ಪ್ರಿಂಟ್ಸ್ ಎಲ್ಲ ನಮ್ಮದು ಬೀಳ್ತದೆ, ನಾವೇ ಕದ್ದು ನಾವೇ ಇದು ಮಾಡಿದ್ದು ಅಂತ ಆಗ್ತದೆ. ಅದು ಒಂದು ಆಶ್ಚರ್ಯವಾದ ಸಂಗತಿ ಅಂತ ಹೇಳಿದರೆ, ಇಷ್ಟು ಜನನಿಬಿಡ ಪ್ರದೇಶದಲ್ಲಿ ಎಲ್ಲ ವಕೀಲರುಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಆದರೆ ಅವರಿಗೆ ಏನು ಅದರ ಉದ್ದೇಶ ಅಂತ ನಮಗೆ ಗೊತ್ತಾಗಲಿಲ್ಲ. ಆದ್ದರಿಂದ ಈಗ ಪೊಲೀಸಿನವರು ಅಥವಾ ಇವರೆಲ್ಲ ಸೇರಿಕೊಂಡು ನಮಗೆ ಅದನ್ನು ಆದಷ್ಟು ಬೇಗ ಅವರನ್ನು ಹುಡುಕಿ ನ್ಯಾಯ ಒದಗಿಸಬೇಕು ಅಂತೇಳಿ ನಾನು ಕೇಳಿಕೊಳ್ಳೋದು. ನಮ್ಮದು ಏನಂತೇಳಿ ಏನೆಲ್ಲ ಡಾಕ್ಯುಮೆಂಟ್ ಹೋಗಿದೆ ನಮಗೆ ಗೊತ್ತಿಲ್ಲ. ಮತ್ತೆ ನಮ್ದು ಇನ್ನು ನನ್ನದೇ ಹಸ್ಬೆಂಡ್ ಇದ್ದು ಆಫೀಸ್ ಇಲ್ಲೇ ಇತ್ತು, ಸಮೃದ್ಧಿ ಎಂಟರ್ಪ್ರೈಸಸ್. ಅದರಿಂದ ಕೂಡ ತುಂಬ 1.5 ಲಕ್ಷದಿಂದ ಅಬೌಟ್ ಅಮೌಂಟ್, ಜಾಸ್ತಿ ಅಮೌಂಟ್ ಹೋಗಿದೆ. ನಾನು ಹೇಳುದಿಷ್ಟೇ, ವಕೀಲರ ನಿಜವಾಗ್ಲೂ ಅದು ಸರ್ ಹೇಳಿದಾಗೆ ತುಂಬ ಟಾರ್ಗೆಟ್ ಮಾಡಿದ್ದಾರೆ ಎಲ್ಲರನ್ನು ಸಹ. ಮತ್ತೆ ಫಾಲೋ ಅಪ್ ಮಾಡ್ತಾರೆ, ಏನು ಮಾಡ್ತಾರೆ ಇದೆಲ್ಲ ಅಂದ್ರೆ ನಿಮಗೆ ಏನು ಕೆಲಸ ಇಲ್ಲದೆ ಇಲ್ಲಿ ತಿರುಗಾಡ್ತಿರೋ ಒಂದು ನಮಗೆ ಅದರ ಬಗ್ಗೆ ಸಹ ಒಂದು ಮಾಹಿತಿ ಬಂದಿದೆ. ನೋಡೋಣ ಅದು. ಆದ್ರೆ ಒಂದು ಪೊಲೀಸ್ನವರಿಗೆ ನಮ್ಮ ವಿನಂತಿ ಏನು ಅಂತ ಹೇಳಿದ್ರೆ, ತೀವ್ರಗತಿಯಲ್ಲಿ ಇದನ್ನೊಂದು ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡಿ ನಮಗೊಂದು ನ್ಯಾಯ ಕೊಡಿಸ್ಬೇಕು. ನಮ್ಮ ಕಳೆದೋದ ಅಮೌಂಟ್, ಯಾಕೆಂದ್ರೆ ನಾವು ಕಕ್ಷಿದಾರರಲ್ಲಿ ನಮ್ಮನ್ನು ನಂಬಿ ಅಮೌಂಟ್ ಎಲ್ಲ ಕೊಟ್ಟಿರ್ತಾರೆ, ನಾವು ಅದನ್ನೆಲ್ಲ ಕಳ್ಕೊಂಡಿದ್ದೇವೆ. ಈಗ ಆದಷ್ಟು ಬೇಗ ಆ ಅಮೌಂಟ್ ನಮಗೆ ಸಿಗುವ ಹಾಗೆ ನಮ್ಮ ಪೊಲೀಸ್ನವರು ನಮಗೆ ಸಹಾಯ ಮಾಡ್ತಾರೆ ಅನ್ನೋ ನಂಬಿಕೆ ನಮಗೆ ಖಂಡಿತ ಇದೆ. ಸಿಗ್ಬೇಕು ಅನ್ನೋದು ನಮ್ಮ ಆಶೆ ಅಷ್ಟೇ. ಬೆಳ್ತಂಗಡಿಯ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಮಾತೃಶ್ರೀ ಹೋಟೆಲ್ ಇರಬಹುದು, ಅಲ್ಲೆಲ್ಲ ಕಳ್ಳತನ ಆಗಿದೆ. ಅದ್ರ ಜೊತೆಗೆ ಧರ್ಮಶ್ರೀ ಬಿಲ್ಡಿಂಗ್ ನ ಮೊದಲ ಮಹಡಿಯಲ್ಲಿ 6 ಕೋಣೆಗಳಿಗೆ ಕಳ್ಳರು ನುಗ್ಗಿದ್ದಾರೆ, ಕಳ್ಳತನ ಆಗಿದೆ. ಶೀಘ್ರ ಅವರನ್ನ ಬಂಧಿಸಬೇಕು, ಇಲ್ಲವಾದಲ್ಲಿ ನಮಗೆ ಭಯ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿಸ್ತಾ ಇದ್ದಾರೆ. ಜೊತೆಗೆ ಸುಮಾರು 200 ಮೀಟರ್ನ ಒಳಭಾಗದಲ್ಲಿ ಎಲ್ಲವೂ ಕೂಡ ಇದೆ. ತಹಶೀಲ್ದಾರ್ ಕಚೇರಿ ಇದೆ, ನಂತರ ಪ್ರಮುಖ ಅಧಿಕಾರಿಗಳ ಕಚೇರಿ ಇದೆ, ಪೊಲೀಸ್ ಸ್ಟೇಷನ್ ಇದೆ. ಇಲ್ಲಿ ಈ ವ್ಯಾಪ್ತಿಯಲ್ಲಿ ಈ ರೀತಿ ಆಗ್ತಾ ಇರೋದಕ್ಕೆ ಆತಂಕವನ್ನು ವ್ಯಕ್ತಪಡಿಸ್ತಿದ್ದಾರೆ. ಹೀಗಾದಲ್ಲಿ ಪೇಟೆಯಲ್ಲಿ ಗಸ್ತು ತಿರುಗೋದಿಲ್ವಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇಟ್ಟಿದ್ದಾರೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು, ಜೊತೆಗೆ ಕಳ್ಳರನ್ನ ಕೂಡಲೇ ಬಂಧಿಸಬೇಕು ಅನ್ನುವಂತಹದ್ದು ನಮ್ಮ ಒತ್ತಾಯ ಕೂಡ. ಪ್ರಸಾದ್ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.